ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಗುರುಗಳ ಮತ್ತೆ ಕೃಷ್ಣನ ಕೃಪೆಯನ್ನ ಪಡೆಯುತ್ತಾ ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ರೂ ನನ್ನ ಜೊತೆಗೆ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವ್ಯಾಸದೇವ ನಾರಾಯಣ ಸರಸ್ವತಿಗೆ ನಮಸ್ಕಾರ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಭಗವದ್ಗೀತೆ ಮಹಾತ್ಮೆಯ ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ.
इस्कॉन श्री श्री राधा गोविंद की जय, श्री श्री गौर निताई की जय, श्रील प्रभुपाद की जय, ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः. अनंत कोटि वैष्णव वृंद की जय. श्रील प्रभुपाद की जय. श्रील गुरुदेव की जय. ಹರೇ ಕೃಷ್ಣ. ಸೊ ನಿನ್ನೆಯ ತರಗತಿಯಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ 3 ಶ್ಲೋಕದವರೆಗೂ ತಿಳಿದುಕೊಂಡ್ವಿ. ಸೊ ಇವತ್ತು 14ನೇ ಶ್ಲೋಕದಿಂದ 23ನೇ ಶ್ಲೋಕದವರೆಗೂ ನಾವು ತಿಳಿದುಕೊಳ್ಳೋಣ. ಯಾರ್ಯಾರು ಅನ್ಮ್ಯೂಟ್ ಅಲ್ಲಿ ಇದ್ದೀರೋ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञ कर्म समुद्भवः. अन्नाद् भवन्ति भूतानि पर्जन्यादन्न संभवः यज्ञाद् भवति पर्जन्यो यज्ञ कर्म समुद्भवः. ಇಲ್ಲಿ ಹಿಂದಿನ ಒಂದು ಶ್ಲೋಕದಿಂದ ನಾವು ತೆಗೆದುಕೊಳ್ಳೋದಾದ್ರೆ ಇದರ ಒಂದು ಅನುವಾದವನ್ನ ಮೊದಲು ಶಬ್ದಗಳನ್ನ ಹೇಳ್ತೇನೆ. ಅನ್ನಾದ್ ಅಂತಂದ್ರೆ ಧಾನ್ಯಗಳು ಅಂತ ಹೇಳಿ. ಸೊ ನಾವು ಹೇಗೆ ಇಲ್ಲಿ ಅನ್ನ ಅಂತ ಹೇಳ್ತೀವೋ ಅದು ಸರಿಯಾದ ಅರ್ಥ ಅದಕ್ಕೆ ಧಾನ್ಯ ಅಂತ ಹೇಳಿ. ಅನ್ನಾದ್ ಭವಂತಿ ಅಂದ್ರೆ ಬೆಳೆಯುವಂಥದ್ದು. ಭೂತಾನಿ ಅಂತಂದ್ರೆ ಎಲ್ಲ ಭೌತಿಕ ದೇಹಗಳಿಗಾಗಿ ಈ ಒಂದು ಧಾನ್ಯವನ್ನ ಬೆಳೆಯುವಂಥದ್ದು. ಪರ್ಜನ್ಯಾದನ್ನ ಸಮುದ್ಭವ. ಇಲ್ಲಿ ಮೇಲಿನ 3 ಅಂದ್ರೆ ಫಸ್ಟ್ ಲೈನ್ ಅಲ್ಲಿ ನಿಮ್ಗೆ ಹೇಳಿಕ್ ಈಸಿ ಆಗುತ್ತೆ. 2ನೇ ಲೈನ್ ಅಲ್ಲಿ ಪರ್ಜನ್ಯಾದನ್ನ ಸಂಭವ. ಪರ್ಜನ್ಯ ಜಕ್ಕೆ ಅರ್ಕಾವಳಿ ಇರೋದ್ರಿಂದ ರ ಮೊದಲು ಹಚ್ಬೇಕು. ಪರ್ಜನ್ಯ ನ ಮತ್ತೆ ಆ ಸ್ವರ ಕೂಡಿದೆ, ಹಾಗಾಗಿ ನ್ಯ ಯವತ್ತಿದೆ. ದನ್ನ ಸಂಭವ ಅಂತ ಇದೆ. ಸಂಭವ ಇದನ್ನ ಇಲ್ಲಿ ನಾವು 3 ಶಬ್ದಗಳನ್ನಾಗಿ ಬಿಡಿಸಬಹುದು. ಪರ್ಜನ್ಯಾತ್ ಅನ್ನ ಸಂಭವ. ಸೊ ಹಾಗೆ ನೀವು ಇದನ್ನ ಬಿಡಿಸಿ ಹೇಳೋದಾದ್ರೆ ಪರ್ಜನ್ಯಾತ್ ಅನ್ನ ಸಂಭವ ಹೇಳ್ಬೋದು. ಪರ್ಜನ್ಯಾತ್ ಅನ್ನ ಸಂಭವ ಅಂತ ಹೇಳ್ಬೋದು. ಇಲ್ಲಂದ್ರೆ ನನಗೆಲ್ಲ ಹೇಳಕ್ ಬರುತ್ತೆ ಅಂತಂದ್ರೆ ಪರ್ಜನ್ಯಾದ್ ಅನ್ನ ಸಂಭವ ಅಂತ ಹೇಳ್ಬೇಕು. ಹೇಳುವಾಗ ಯಾರ್ಗೆ ಫಾಸ್ಟ್ ಹೇಳಿಕ್ ಆಗೋದಿಲ್ವೋ ಅವ್ರು ಒಂದೊಂದು ಅಕ್ಷರನ ನೋಡಿ. ಪರ್ಜನ್ಯಾದನ್ನ ಸಂಭವ ಹೀಗೆ ನೀವು ಹೇಳಿದ್ರೆ ನಿಮ್ಗೆ ಸರಿಯಾಗಿ ಬರುತ್ತೆ. ಇಲ್ಲಪ್ಪ ಗಡಿಬಿಡಿ ಮಾಡಿದ್ರೆ ಅಂದ್ರೆ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗ್ಬಿಡುತ್ತೆ. ಅಲ್ಲಿ ಒಂದು ನ್ಯ ಹೇಳೋದು ನ್ಯ ಹೇಳ್ತೀರಾ. ಸೊ ಈಗೇನಾದ್ರೂ ಆಗುತ್ತೆ, ಬಿಡಿಸಿ ಹೇಳಿ. ಆಮೇಲೆ ಯಜ್ಞಾದ್ ಭವತಿ ಪರ್ಜನ್ಯೋ ಅದು ಕೂಡ ಹೇಳಿಕ್ ಬರುತ್ತೆ. ಯಜ್ಞ ಕರ್ಮ ಸಮುದ್ಭವ. ಈ ಕರ್ಮ ಸಮುದ್ಭವ ಅಲ್ಲಿ 2 ಪದಗಳಿದೆ, ಕರ್ಮ ಸಮುದ್ಭವ ಅಂತ. ಸೊ ನೀವು ಹಾಗೇನೆ ಹೇಳ್ಬೇಕು, ಕರ್ಮ ಸಮುದ್ಭವ. ಕರ್ಮ ಬೇರೆ ಬಿಡಿಸಿ ಬೇಕಂದ್ರೆ ಸಮುದ್ಭವ, ಕೂಡಿ ಹೇಳೋದಾದ್ರೆ ಕರ್ಮ ಸಮುದ್ಭವ. 2 ಶಬ್ದ ಹೇಳೋದಾದ್ರೆ ಕರ್ಮ ಸಮುದ್ಭವ. ಸೊ ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಕರ್ಮ ಆದ್ಮೇಲೆ ಅಷ್ಟೇ. ಇದ್ರ ಒಂದು ಅನುವಾದ ಅರ್ಥ ತಿಳ್ಕೊಳ್ಳೋದಾದ್ರೆ ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಯಜ್ಞ ಚಕ್ರದ ಕುರಿತಾಗಿ ಹೇಳ್ತಾ ಇದ್ದಾನೆ. ಸೊ ಈ ಯಜ್ಞವನ್ನ ಈ ಬದುಕಿನ ವಿವಿಧ ಅಗತ್ಯಗಳನ್ನ ಪೂರೈಕೆಗೆ ಹೊಣೆಯನ್ನ ಹೊತ್ತಿರುವಂತಹ ದೇವತೆಗಳು ಏನ ಮಾಡ್ತಾರೆ, ಯಜ್ಞದ ಆಚರಣೆಯಿಂದ ಸಂತೋಷ ಪಡ್ತಾರೆ. ಸಂತೋಷ ಪಟ್ಬಿಟ್ಟು ಈ ಎಲ್ಲ ಜನರಿಗೆ ತಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ಳಿಕ್ಕೆ ಅನುವು ಮಾಡ್ಕೊಡ್ತಾರೆ. ಅಂದ್ರೆ ಎಲ್ಲ ಅಗತ್ಯಗಳನ್ನ ಪೂರೈಸ್ತಾರೆ ಅಂತ ಹೇಳಿ ನಾವು ಅಲ್ಲಿ ತಿಳ್ಕೊಂಡಿದ್ವಿ. ಮತ್ತೆ ಯಾರೆಲ್ಲ ಭಕ್ತರು ಈ ಒಂದು ಯಜ್ಞವನ್ನ ಮಾಡ್ತಾರೋ, ಮೊದಲು ಧಾನ್ಯದಿಂದ ಬಂದಂತಹ ಬೀಜನ ಭಗವಂತನಿಗೆ ಅರ್ಪಿಸ್ತಾರೋ, ಸೊ ಅವರು ಯಾರು ಯಜ್ಞಶೇಷವನ್ನ ಊಟ ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದ್ತಾರೆ. ಮತ್ತೆ ಯಾರು ಈ ತರ ಮಾಡೋದಿಲ್ವೋ, ಎಲ್ಲ ನನಗೆ ಬೇಕು ಅಂತ ಮೊದಲು ತಾನು ತಿಂತಾನೋ ಆ ವ್ಯಕ್ತಿ ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡ್ತಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಅದನ್ನೇ ಮುಂದುವರಿಸ್ತಾ ಭಗವಂತ ಮತ್ತೆ ಇಲ್ಲಿ ಅರ್ಜುನನಿಗೆ ಹೇಳ್ತಾರೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ. ಅಂದ್ರೆ ಎಲ್ಲ ಏನು ಭೌತಿಕ ಜಗತ್ತಿನಲ್ಲಿರುವಂತಹ ದೇಹಧಾರಿಗಳಿದ್ದಾರೋ, ಜನರಿದ್ದಾರೋ, ಅವ್ರು ಎಲ್ರು ಕೂಡ ಆಹಾರದಿಂದ ಬದುಕ್ತಾರೆ. ಆಮೇಲೆ ಈ ಅನ್ನಾದ್ ಭವಂತಿ ಭೂತಾನಿ ಅಂದ್ರೆ ಧಾನ್ಯಗಳು, ಧಾನ್ಯಗಳಿಂದ
ಮಳೆ ಉತ್ಪತ್ತಿ ಆಗತ್ತೆ ಅಂತ ಇಲ್ಲಿ ಮುಂದಿದೆ ಅದು ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ. ಎಲ್ಲಿದೆ ಅದು? ಹ್ಮ್ ಇಲ್ಲಿ ಯಜ್ಞಾದ್ಭವತಿ ಪರ್ಜನ್ಯೋ ಅಂದ್ರೆ ಯಜ್ಞ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಹೇಳ್ತಾ ಇದ್ದಾರೆ. ಯಜ್ಞ ಮಾಡೋದ್ರಿಂದ ಆ ಮಳೆ ಬೆಳೆ ಚೆನ್ನಾಗಾಗತ್ತೆ ಅಂತ. ಆಮೇಲೆ ಯಜ್ಞ ಕರ್ಮ ಸಮುದ್ಭವ. ಸೊ ಇಂಥ ಒಂದು ಯಜ್ಞದ ಆಚರಣೆಯಿಂದ ಮಳೆ ಆಗೋದ್ರಿಂದ ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವೀಗ ವೇದಗಳಲ್ಲಿ ಹೇಳಿರೋ ಹಾಗೆ ನಿಯತ ಕರ್ಮಗಳನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತು, ಭಗವದ್ಗೀತೆ ಎಲ್ಲ ಕಲ್ತಿದ್ದೀರಾ ನೀವು. ಹೇಗೆ ನಮ್ಮ ಒಂದು ನಿಯತ ಕರ್ಮಗಳು ಅಂತಂದ್ರೆ ಈ ಸೀಮಂತ ಮಾಡುವಂಥದ್ದು, ನಾಮಕರಣ ಮಾಡುವಂಥದ್ದು ಮಗುವಿಗೆ, ಮತ್ತೆ ದೀಕ್ಷೆಯನ್ನ ಕೊಡುವಂಥದ್ದು ಚಿಕ್ಕ ಮಕ್ಕಳಿಗೆ. ಸೊ ಇವೆಲ್ಲವೂ ಕೂಡ ಇದೆ ಇಲ್ಲಿ ವೇದಗಳಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಇವುಗಳಿರುವಂಥದ್ದು ಶುಚಿತ್ವಕ್ಕಾಗಿ, ನಮ್ಮ ಶುಚಿತ್ವಕ್ಕಾಗಿ. ಸೊ ಅದರಲ್ಲಿ ಒಂದು ಯಜ್ಞ. ಸೊ ಇದು ಕೂಡ ವೇದಗಳಲ್ಲಿ ಹೇಳಿರುವಂಥದ್ದು ನಮ್ಮ ನಿಯತ ಕರ್ಮ. ಸೊ ಈ ನಿಯತ ಕರ್ಮಗಳಿಂದ ಏನಾಗತ್ತೆ, ಭಗವಂತ ದೇವತೆಗಳು ಸುಪ್ರೀತರಾಗ್ತಾರೆ, ಮತ್ತೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗೆ ಇಂಥ ಯಜ್ಞವನ್ನ ಮಾಡೋದ್ರಿಂದ ನಿಯತ ಕರ್ಮಗಳು, ಇಂಥ ಯಜ್ಞ ಹೇಗೆ ಸಾಧ್ಯವಾಗುತ್ತೆ, ಇಂಥ ಯಜ್ಞ ನಿಯತ ಕರ್ಮಗಳಿಂದ ಸಾಧ್ಯವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಯತ ಕರ್ಮ ಅಂದ್ರೆ ಏನು? ವಿದ್ಯುಕ್ತ ಕರ್ಮ ಅಂತ. ವಿದ್ಯುಕ್ತ ಕರ್ಮ ಅಂತಂದ್ರೆ ಏನು? ಯಾರು ನಮ್ಗೆ ತಿಳಿಸಿರುವಂತದ್ದು. ಯಾರು ತಿಳಿಸ್ತಾರೆ ನಮ್ಗೆ? ಗುರು, ಸಾಧು, ಶಾಸ್ತ್ರ. ಸೊ ಅವರ ಪ್ರಕಾರನೇ ಇದನ್ನ ಮಾಡ್ಬೇಕಾಗಿರುವಂತದ್ದು ಅಂತ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 14. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯ ಧನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಲಾಸ್ಟ್ ಅಲ್ಲಿ ಇದು ಹೇಳಕ್ಕೆ ಬರೋದಿಲ್ಲ ಮಾತಾಜಿ. ಹೇಳಿ. ಹರೇ ಕೃಷ್ಣ. ಕರ್ಮ ಸಮುದ್ಭವ. ಅದನ್ನ ನೀವು ಸ್ವಲ್ಪ ಹೇಳಿರ್ತೀರಲ್ಲ, ಅದೇನಾದ್ರೂ ಹೇಳಕ್ಕೆ ಬರ್ತಾ ಇಲ್ಲ. ಅದಾ? ಇಲ್ಲ, ಅದು ತಾನೇ ಆಗತ್ತೆ ಮಾತಾಜಿ ಪ್ರಾಕ್ಟೀಸ್. ಆಮೇಲೆ ಕರ್ಮ ಸಮುದ್ಭವ. ಸಮುದ್ಭವ ಭವ ಭವ. ಇದು ಸ್ವಲ್ಪ ಕೇಳಿಸ್ಬೇಕದ ಆಕ್ಚುಲಿ. ಸ್ವಲ್ಪ ಅದಕ್ಕೆ ಅದು ಬರೋದಿಲ್ಲ ಅಂತ ಹೇಳಿದೆ. ಈ ಕಡೆ ಈ ಉತ್ತರ ಭಾರತದ ಕಡೆ ಎಲ್ರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ನಮ್ಮ ದಕ್ಷಿಣ ಭಾರತದ ಜನರಿಗೆನೆ ಬರೋದಿಲ್ಲ ಅದು. ಅವರೆಲ್ಲರೂ ಕೂಡ ವಹ ಸಮುದ್ಭವಹ ಅನೆ ಅಂತ ಹೇಳೋದು. ಅಂದ್ ಹೇಳಿದ್ರೇನೆ ಅವ್ರಿಗೆ ಅದು ಸಮಾಧಾನ ಆಗುತ್ತೆ. ಮಾಡ್ಸಿಲ್ಲ ಮಾತಾಜಿ ಆತರ. ಮಾಡ್ಸಿಲ್ಲ ಬಟ್ ಅದ್ ಸರಿಯಾದ ವಿಧಾನ ಗೊತ್ತಿರ್ಲಿ ಅಂತ ಹೇಳಿರೋದು ನಿಮ್ಗೆ. ನಾಳೆ ಮತ್ತೆ ಇದೇ ನಮ್ಗೆ ಹೀಗೆ ಹೇಳ್ಕೊಟ್ಟಿರೋದು ನಮ್ಗೆ ಅಂತ ನೀವು ಹೇಳ್ಬಿಟ್ರೆ ಅದು ಹೇಳ್ಕೊಟ್ಟಿರೋದು ಇದಾಗತ್ತಲ್ಲ. ಸೊ ಹಾಗಾಗಿ ಎರಡು ಹೇಳಿರೋದು. ನಮ್ಮ ದಕ್ಷಿಣ ಭಾರತದ ಕಡೆ ಹೀಗೆ ಹೇಳ್ತಾರೆ, ಪರ್ಜನ್ಯಾದನ್ನ ಸಂಭವ ಕರ್ಮ ಸಮುದ್ಭವ ಅಂತ ಹೇಳ್ತಾರೆ. ಬಟ್ ಆ ಕಡೆ ಎಲ್ಲಾನು ಕೂಡ ಸ್ವಲ್ಪ ಉಚ್ಚಾರಣೆ ಮಾಡುವಂಥದ್ದು. ಪರ್ಜನ್ಯಾದನ್ನ ಸಂಭವ ಕರ್ಮ ಸಮುದ್ಭವ ಭವ ಹೀಗೆ ಹೇಳೋದು. ಬಟ್ ಗೊತ್ತಿರ್ಲಿ, ಅದನ್ನು ಹೇಳ್ಕೊಟ್ಟಿದ್ದಾರೆ. ಬಟ್ ನಮ್ಗೆ ಕಲ್ಕೊಳ್ಳಿಕ್ಕೆ ಇದನ್ನ ಹೇಳಿದ್ದಾರೆ ಅಂತ ನೀವು ಹೇಳಿದ್ರೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋದು ಅದನ್ನ. ಸರಿ 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 ಸರಿ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 5 ಜನ. ಹರೇ ಕೃಷ್ಣ 5 ಜನ ಆದ್ರೆ ಮತ್ತೆ ಸರಿ ಮಾತಾಜಿ ಮಾಡಿ ಕಂಟಿನ್ಯೂ. ಇದ್ರಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಎಂಡಿಗೆ, ನಾನು ಅದನ್ನ ಸಾಲ್ವ್ ಮಾಡ್ತೇನೆ.
ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 15ನೇ ಶ್ಲೋಕ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ. ಬ್ರಹ್ಮೋದ್ಭವಂ ಇಲ್ಲಿ 2 ಪದಗಳಿದೆ. ಬ್ರಹ್ಮ ಉದ್ಭವಂ ಅಂತ. ಹಾಗಾಗಿ ಕೂಡಿ ಬರ್ದಿದ್ದಾರೆ ಬ್ರಹ್ಮೋದ್ಭವಂ. ಇಲ್ಲಿನೂ ಕೂಡ ನೀವು ಹೇಗೆ ಹೇಳ್ತೀರಾ? ಬ್ರಹ್ಮೋದ್ಭವಂ ಅಂದ್ರೆ ಚೆಸ್ಟ್ ಇಂದ ಬರ್ಬೇಕು. ಆ ಬ್ರಹ್ಮೋದ್ಭವಂ ಮ ಅನ್ನುವಂಥದ್ದು, ಹ ಅನ್ನೋದು ಚೆಸ್ಟ್ ಇಂದ ಬರ್ಬೇಕು. ಮೊನ್ನೆ ಕ್ಲಾಸಲ್ಲಿ ಹೇಳಿದಿಲ್ಲ, ಅದ್ ನೆನಪಿಟ್ಕೊಳ್ಳಿ. ಬ್ರಹ್ಮೋದ್ಭವಂ ಬ್ರಹ್ಮೋದ್ಭವಂ ಅಂತ ಹೇಳ್ಬೇಡಿ. ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಇಲ್ಲಿನೂ ಕೂಡ ನೀವು ಬೆಳೆಸಿ ಹೇಳ್ಬೋದು. ಬ್ರಹ್ಮ ಅಕ್ಷರ ಅಂತ ಬರುತ್ತೆ, ಬ್ರಹ್ಮಾಕ್ಷರ ಸಮುದ್ಭವಂ ಅಂತ ಬೇರೆ ಬೇರೆ ಹೇಳ್ಬೋದು. ತಸ್ಮಾ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಈಗಾಗಲೇ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ದೀರ್ಘಾವತ್ತು ಅದೆಲ್ಲ ನೀವು ಮೊದಲಿಂದ ಮಾಡ್ತೀರಾ, ಬಟ್ ಅಷ್ಟು ಫೋಕಸ್ ಮಾಡಿರೋದಿಲ್ಲ. ಗೊತ್ತಿದೆ ಅನ್ಕೊಳ್ತೇನೆ. ಈ ಅರ್ಥವನ್ನ ನೋಡೋಣ. ಕರ್ಮ ಬ್ರಹ್ಮೋದ್ಭವಂ ಅಂದ್ರೆ ಕರ್ಮ ಅನ್ನುವಂಥದ್ದು ವೇದಗಳಿಂದ ಉತ್ಪತ್ತಿ ಆಗಿದೆ ಅಂತ. ಸೊ ವೇದಗಳು ಯಾರಿಂದ ಉತ್ಪತ್ತಿ ಆಗಿರುವಂಥದ್ದು? ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಇದಕ್ಕೆ ನಿಯಂತ್ರಿತವಾದಂತಹ ಕರ್ಮಗಳನ್ನ ವಿಧಿಸಲಾಗಿದೆ ಅಂತ ಹೇಳ್ತಾರೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ಅಂದ್ರೆ ಇದು ಎಲ್ಲಿಂದ ಬಂದಿರೋದು ಅಂತ, ಸಾಕ್ಷಾತ್ ಬ್ರಹ್ಮನಿಂದ ವ್ಯಕ್ತವಾಗಿರುವಂಥದ್ದು ಈ ಕರ್ಮ, ವಿಧಿಸಿದ ಕರ್ಮಗಳು ಅಂತ. ತಸ್ಮಾ ಸರ್ವಗತಂ ಬ್ರಹ್ಮ ಅಂದ್ರೆ ಅದ್ರಿಂದ, ತಸ್ಮಾತ್ ಅಂದ್ರೆ ಅದ್ರಿಂದ, ಸರ್ವಗತಂ ಅಂದ್ರೆ ಅಂತರ್ಯಾಮಿ ಆದಂಥ ಪರಬ್ರಹ್ಮ, ನಿತ್ಯ ಯಜ್ಞೆ ಪ್ರತಿಷ್ಠಿತಂ. ಸೊ ಹಾಗಾಗಿ ಸರ್ವಾಂತರ್ಯಾಮಿ ಆದಂತ ಪರಬ್ರಹ್ಮನಿಗೆ ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ವೇದಗಳಲ್ಲಿ ನಿಯಂತ್ರಿತ ಕರ್ಮಗಳನ್ನ ವಿಧಿಸಲಾಗಿದೆ. ಹಾಗಾಗಿ ಈ ಒಂದು ವೇದಗಳು ಬಂದಿರೋದೆಲ್ಲಿಂದ? ದೇವೋತ್ತಮ ಪರಮ ಪುರುಷನಿಂದ ವ್ಯಕ್ತವಾಗಿದೆ. ಅದಕ್ಕಾಗಿ ತಸ್ಮಾತ್ ಈ ಸರ್ವಾಂತರ್ಯಾಮಿ ಆದಂತಹ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರ್ತಾನೆ. ಅಂದ್ರೆ ಯಾವಾಗ್ಲೂ ಆ ಯಜ್ಞ ಕುಂಡದಲ್ಲಿ ಅವನು ಇರ್ತಾನೆ ಅಂತ. ನಾವೇನೇನು ಆ ಯಜ್ಞದಲ್ಲಿ ಹಾಕ್ತಿವೋ ಅದೆಲ್ಲನೂ ಕೂಡ ಅವನು ಬಾಯಿ ತೆಗೆದು ಕೂತಿರ್ತಾನಂತೆ. ಸೊ ನೇರವಾಗಿ ಅವನ ಕಡೆ ಏನೇ ಅದು ಹೋಗೋದಂತೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹರೇ 15. ಕೃಷ್ಣ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮೀ ಪ್ರಿಯ ಮಾತಾಜಿ. ಲಕ್ಷ್ಮೀ ಪ್ರಿಯ ಮಾತಾಜಿ. ಓದಿ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
कर्म ब्रह्मोद्भवं विद्धि ब्रह्माक्षरसमुद्भवम् तस्मात् सर्वगतं ब्रह्म नित्यं यज्ञे प्रतिष्ठितम् हरे कृष्ण ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಆಯ್ತು. ಸರಿ ma'am. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರೀಂದ್ರಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ. ಇಲ್ಲಿ ನೀವು ಸ್ಪ್ಲಿಟ್ ಮಾಡಬಹುದು. ನಾನು ವರ್ತಯತಿ ಹಯಃ ಅಂದ್ರೆ ನ ಅನುವರ್ತಿಯತಿ ಹಯಃ ಅಂತ ಇದೆ ಇಲ್ಲಿ. ಅದಕ್ಕಾಗಿ ಅದಕ್ಕೆ ನಾನು ವರ್ತಯತಿ ಹಯಃ ಅಂತ ಹೇಳಿ ಇದೆ. ಇದು ಬಿಡಿಸಿದ್ರೆ ನ ಅನುವರ್ತಯತಿ ಇಹ ಅಂತ ಹೇಳ್ತಾರೆ. ನ ಅನುವರ್ತಯತಿ ಇಹ. ಸೊ ನೀವು ಇಲ್ಲಿ ನಾನು ವರ್ತಯತಿ ಹಯಃ ಹೇಳಿ, ನಾನು ವರ್ತಯತಿ ಹಯಃ. ಅದು ಮತ್ತೆ ಬಿಡಿಸಿದ್ರು ನಿಮ್ಗೆ ಗೊತ್ತಾಗಲ್ಲ ಅದು. ಸೊ ಹಾಗೆ ಹೇಳಿ. ಅಘಾಯೂರೀಂದ್ರ. ಅಘಾಯೂರೀಂದ್ರ ಅಂದ್ರೆ ಈ ಇಲ್ಲಿ ಎರಡು ಪದಗಳು ಬರುತ್ತೆ. ಅಘ ಆಯುಹು ಅಂತ ಹೇಳಿ. ಅಘ ಮತ್ತೆ ಆ ಇದೆ, ಅದಕ್ಕೆ ಆಯುಹು ಸೆಪರೇಟ್ ಬರುತ್ತೆ. ಅಘ ಆಯುಹು ಅಂತಂದ್ರೆ ಪಾಪಭರಿತವಾದ ಬದುಕು. ಆಯುಹು ಅಂತಂದ್ರೆ ಬದುಕು. ಅಘ ಅಂತಂದ್ರೆ ಪಾಪ. ಸೊ ಹಾಗೆ ಪಾಪ ಬದುಕು, ಪಾಪದಿಂದ ಕೂಡಿದಂತ ಬದುಕು ಅಂತ ಕರೀತಾರೆ. ಆಮೇಲೆ ಇಂದ್ರಿಯಾರಾಮು ಅಂತ. ಇಂದ್ರಿಯಾರಾಮು ಅಂತಂದ್ರೆ ಇಂದ್ರಿಯ ತೃಪ್ತಿಯಲ್ಲಿಯೇ ಇರುವಂತವನು ಅಂತ. ಇಂದ್ರಿಯ ತೃಪ್ತಿಯಲ್ಲೇ ಸಂತೃಪ್ತನಾಗಿರುವಂತವನು ಅಂತ. ಅಘಾಯೂರೀಂದ್ರ. ಹಾಗಾಗಿ ಇಲ್ಲಿ ನೀವು ಕೂಡಿರೋದ್ರಿಂದ ನೀವು ಹೇಗೆ ಮಾಡ್ತೀರಾ? ಅಘಾಯು ಇಂದ್ರ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಕೂಡಿ ಹೇಳಲಿಕ್ಕೆ ಬಂದ್ರೆ ಅಘಾಯೂರೀಂದ್ರ ಅಂತ ಹೇಳ್ಬೋದು. ಯಾರಾಮೋ ಮೋಘಂ, ದೊಡ್ಡ ಕ ಇದೆ. ಮೋಘಂ ಅಂತಂದ್ರೆ ವ್ಯರ್ಥವಾಗಿರುವಂತದ್ದು ಅಂತ. ಪಾರ್ಥ ಸಜೀವತಿ. ಅರ್ಥ ತಿಳ್ಕೊಂಡ್ ಬರೋಣ. ಅರ್ಜುನನಿಗೆ ಪುನಃ ಭಗವಂತ ಹೇಳ್ತಾ ಇರುವಂತದ್ದು ಏನಂದ್ರೆ ಏವಂ ಪ್ರವರ್ತಿತಂ ಚಕ್ರಂ. ಏವಂ ಅಂದ್ರೆ ಹೀಗೆ, ಪ್ರವರ್ತಿತಂ ಏನು, ಈ ವೇದಗಳಿಂದ ಸ್ಥಾಪಿತವಾದಂತ ಚಕ್ರ ಅಂದ್ರೆ ಪ್ರವರ್ತಿಸುವಂತದ್ದು ಅಂತ. ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರ ಅಂದ್ರೆ ಪ್ರವರ್ತಿತಂ ಚಕ್ರ. ನಾನು ವರ್ತಯತಿ ಹಯಃ ಅಂದ್ರೆ ಯಾರು ತಮ್ಮ ಜೀವನದಲ್ಲಿ ಅನುಸರಿಸೋದಿಲ್ವೋ ಅಂತ. ನಾನು ವರ್ತಯತಿ ಹಯಃ ಅಂದ್ರೆ ಯಾರು ತನ್ನ ಜೀವನದಲ್ಲಿ ಅನುಸರಿಸೋದಿಲ್ವೋ ಅವ್ರಿಗೇನಾಗತ್ತೆ? ಅಘಾಯೂರೀಂದ್ರಿಯಾರಾಮೋ ಅಂದ್ರೆ ಅವರು ಒಂದು ಜೀವನದಲ್ಲಿ ನಿಶ್ಚಯವಾಗಿ ಪಾಪಾನೇ ತುಂಬಿರುತ್ತೆ ಅಂತ. ಆಮೇಲೆ ಸೊ ಅವರಿಗೆ ಹಾಗಂದ್ರೆ ಏನು ಅದು ಅಂದ್ರೆ ಅಂತವ್ರಿಗೆ ಈ ಇಂದ್ರಿಯಗಳ ತೃಪ್ತಿಗಾಗಿ ಬದುಕೋರು ಮೋಘಂ ಪಾರ್ಥ ಸಜೀವತಿ. ಪಾರ್ಥ ಅಂದ್ರೆ ಅರ್ಜುನಿಗೆ ಹೇಳ್ತಾ ಇದ್ರೆ ಮೋಘಂ ಸಜೀವತಿ ಅಂದ್ರೆ ಇಂಥ ಇಂದ್ರಿಯಗಳ ತೃಪ್ತಿಗಾಗಿ ಬದುವಂತವ್ರು ಅವರ ಒಂದು ಬದುಕು, ಆ ಮನುಷ್ಯನ ಬದುಕು ಮೋಘಂ ಅಂತ ಹೇಳ್ತಾರೆ. ಮೋಘಂ ಅಂದ್ರೆ ವ್ಯರ್ಥ ಅಂತ. ಸೊ ಹೀಗೆ ಇಂದ್ರಿಯ ತೃಪ್ತಿಗಾಗಿ ಬದುಕೋರ ಒಂದು ಜನ್ಮ ಅಥವಾ ಬದುಕು ವ್ಯರ್ಥ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ BH ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಯಃ ಅಗಾಯುರಿಂದ್ರಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಸೇನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರ ಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ನನ್ನ ಹೆಸರು ಹೇಳಿಲ್ಲ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಗಾಯುರಿಂದ್ರ ಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನೀವು ಅಘಾಯೂರಿಂದ್ರ ಅದನ್ನ ಇದೆಯಲ್ಲ, ಅಲ್ಲಿ ದ್ರ ಇರಬಾರ್ದಿತ್ತದು, ದ್ರಿ ಇರ್ಬೇಕಿತ್ತು. ಅದು
ಅಘಾಯೂರಿಂದ್ರಿ ಅಂತ ಹೇಳಿ. ಅಘಾಯೂರಿಂದ್ರಿ ಯಾರಾಮೋ ಅಂತ ಹೇಳಿ. ಅಗಾಯುರಿಂದ್ರಿ ಎಲ್ರಿಗೂ ಒಂದು ಯಾರಾಮೋ. ಕರೆಕ್ಷನ್ ಮಾಡ್ಕೊಳ್ಳಿ. ಅಲ್ಲಿ ಹಾಗಿದೆ, ಬಟ್ ಅದು ಹಾಗೆ ನನ್ಗನ್ಸುತ್ತೆ ಅಘಾಯೂರಿಂದ್ರಿ ಇರ್ಬೇಕು. ಇಂದ್ರಿ ಅಂತಂದ್ರೆ ಇಂದ್ರಿಯದ್ ಹೇಳ್ತಾ ಇರುವಂತದ್ದು, ಇಂದ್ರಿಯ ಆರಾಮು ಆಗುತ್ತೆ ಅದು, ಇಂದ್ರಿಯ ಆರಾಮು. ಅಗಾಯುರಿಂದ್ರಿ ಯಾರಾಮೋ ಮೋಗಂ ಕರೆಕ್ಟ್. ಪಾರ್ಥ ಸಜೀವತಿ. ಹರೇ ಕೃಷ್ಣ ಸರಿ, ಹರೇ ಕೃಷ್ಣ. ಮಾತಾಜಿ ನಿರ್ಮಲಾ. ನಿರ್ಮಲಾ ಮಾತಾಜಿ ಹೇಳಿ. ಏವಂ ಪ್ರವರ್ತಿತಂ ಚಕ್ರಂ ನಾನಾವರ್ತಯತಿ ಯಃ ಅಮೋಘಯುರಿಂದ್ರಿಯಾರಾಮೋ ಹರೇ ಮೋಘಂ ಕೃಷ್ಣ. ಪಾರ್ಥ. ಹರೇ ಕೃಷ್ಣ. ಹಾಗಾದ್ರೆ ಹರೇ ಕೃಷ್ಣ. ಮತ್ತೆ ನೀವು ಕೆಳಗಿನ ಮೇಲೆ ಕೂಡಿಸ್ತಾ ಇದ್ದೀರಾ. ಅಘಾಯೂರಿಂದ್ರಿಯ ಆರಾಮು. ಅಘಾಯುರಿಂದ್ರಿಯ ಕರೆಕ್ಟಾ ಮಾತಾಜಿ? ಅಘಾಯೂರಿಂದ್ರಿಯಾರಾಮು. ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಸರಿ. ಹರೇ ಕೃಷ್ಣ. ಈಗ ಜಾಯ್ನ್ ಆದ್ರ ಮಾತಾಜಿ ನೀವು? ಇಲ್ಲ ನಾನು ಸ್ವಲ್ಪ ಲೇಟ್ ಆಗಿ ಆಗಿದೆ. ಅದೇ ಇರ್ಲಿಲ್ಲ ಅವಾಗ ಸರಿ. ಶೋಭಾ ಭಟ್ ಮಾತಾಜಿ. ರಿಂದ್ರಿಯ ಅಂತಾನೆ ಇದೆ ಮಾತಾಜಿ ಬುಕ್ಕಲ್ಲಿ. ಅಗಾಯುರಿಂದ್ರಿಯಾರಾಮ ಅದು ದ್ರ ಇದೆ ಅಲ್ಲಿ, ದ್ರ ಇರಬಾರ್ದು, ದ್ರಿ ಇರ್ಬೇಕು ಇದೆ ಅದು ನಮ್ಮ ಬುಕ್ಕಲ್ಲಿ ಅದೇ ಇರೋದು. ಬುಕ್ಕಲ್ಲಿ. ಸರಿ. ಅಘಾಯೂರಿಂದ್ರಿಯಾರಾಮ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಸುಷ್ಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಯಂ ಅಗಾಯುರಿಂದ್ರ ಯಾರಮೋ ಮೋಗಂ ಪಾರ್ಥ ಸ ಜೀವತಿ. ಇಲ್ಲಿ ನಾನು ವರ್ತಯತಿ ಹಯಃ ಅಘಾಯೂರೀಂದ್ರಿ ದ್ರ ಹೇಳ್ಬೇಡಿ ಅಲ್ಲಿ. ಅದು ನಾವು ಏನು ಕೊಡ್ತಾ ಇದೀವಲ್ಲ ಅಲ್ಲೇ ಇದ್ದಿರುವಂತದ್ದು ದ್ರಿ ಆಗ್ಬೇಕದು. ಅಘಾಯೂರಿಂದ್ರಿಯಾರಾಮೋ ಹೇಳಿದೆ ನಾನು ಅವಾಗ. ಅಗಾಯುರಿಂದ್ರ ಯಾರಮೋ ಅಲ್ಲ, ಅಘಾಯೂರಿಂದ್ರಿ. ಗಮನವಿಟ್ಟು ಕೇಳಿ. ಇಂದ್ರಿ ಅಗಾಯುರಿಂದ್ರಿ ಯಾರಾಮೋ ಅಲ್ಲಿ ತಪ್ಪಾಗಿದೆ, ದ್ರ ಬರ್ದಿದ್ದಾರೆ, ದ್ರಿ ಆಗ್ಬೇಕದು. ಕರೆಕ್ಷನ್ ಮಾಡ್ಲಿಕ್ಕೆ ನನಗೇನಿಲ್ಲ ಅಲ್ಲಿ. ಓಕೆ ಮಾತಾಜಿ. ಅಗಾಯುರಿಂದ್ರಿ ಯಾರಮೋ ಮೋಗಂ ಪಾರ್ಥ ಸಾ ಜೀವತಿ. ಅದು ಏನಾದ್ರು ಇದ್ ಮಾಡ್ಲಿಕ್ಕೆ ಬರುತ್ತಾ ಏನು? 16 ದ್ರಿ ಆಗ್ಬೇಕು ನೋಡಿ ಅದು. ಹರೇ ಕೃಷ್ಣ. ಕಾಣಿಸ್ತಾ ಇದೆ ಎಲ್ರಿಗೂ ಮಾಡಿರೋದು? ಕಾಣಿಸ್ತಾ ಇದೆ ಮಾತಾಜಿ. ಕಾಣಿಸ್ತಾ ಇದೆ ಮಾತಾಜಿ. ಸರಿ, ಹೇಳಿ ಈಗ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿಹ ವರ್ತ ಅಲ್ಲ, ನಾನೇನ್ ಹೇಳಿದ್ದೀನಿ ನಿಮ್ಗೆ, ಯಾರಿಗೂ ಇದಾಗುತ್ತೋ ಒಂದೊಂದ್ ಶಬ್ದ ಹೋಗಿ. ನಾನು ವರ್ತ ಇದೆ, ತಾ ಇದೆ ಅಲ್ಲಿ ನೋಡಿ. ವರ್ತಯತಿ ಹಯಃ. ವರ್ತಯಿತಿಹ ತೀಯಃ ತೀಹ ಯಹ. ತೀಯಃ ನಾನು ವರ್ತಯತೀಯಯ ತೀಹಯಃ. ಕರೆಕ್ಟ್. ಅಗಾಯುರಿಂದ್ರಿ ಯಾರಮೋ ಮೋಗಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ. ಸರಿ ಬಾ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಂ ಯಾರಾಮೋ
मोघं पार्थ स जीवति. हरे कृष्ण माताजी, ಧನ್ಯವಾದ. ಹರೇ ಕೃಷ್ಣ. ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಯಃ ಅಘಾಯುಯೇಂದ್ರಿಯಾವರೋ ಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಹರೇ ಕೃಷ್ಣ. ನೀವು ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಡಿ. ನಾನು ವರ್ತಯತೀಹಯಃ. ನಾನು ವರ್ತತಿ ಇಹ ಯ. ಒಂದೊಂದು ಅಕ್ಷರ ನೋಡಿ. ನಾನು ವರ್ತಯತೀಹಯ. ನಾನು ವರ್ತತಿ ಹ ಯಹ. ಒಂದೊಂದು ಅಕ್ಷರ ನೋಡಿ ಮಾತಾಜಿ. ನಾನು ವರ್ತಯತೀಹ ಹಿಂಗೆ ಹೇಳಿ. ನಾನು ವರ್ತಯತಿಹ ಯಹ. ಕರೆಕ್ಟ್ ಆತ್ ನೋಡಿ ಈಗ. ಮುಂದೆ ಹೇಳಿ. ಅಘಾಯುರೇಂದ್ರಿ ಯಾರಾಮೋ ಪಾರ್ಥ ಸ ಜೀವತಿ. ಮೋಘಂ. ಸರಿ. ಹರೇ ಕೃಷ್ಣ. ಮತ್ತೆ ಧನ್ಯವಾದ. ಆಯ್ತು ಮತ್ತೆ ಆಗಿದಾರ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 17ನೇ ಶ್ಲೋಕ. ಆತ್ಮತೃಪ್ತಶ್ಚ ಮಾನವಃ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಂಡು ಹೇಳಿ ಮತ್ತೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 17ನೇ ಶ್ಲೋಕ. ಯಸ್ತ್ವಾತ್ಮಾರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತ್ವಾತ್ಮ, ಇಲ್ಲಿ ಸಕ್ಕೆ ತವತ್ತು ಇದೆ, ವತ್ತು ಇದೆ, ಮತ್ತೆ ಸ್ವರ ಆ ಕೂಡಿದೆ. ಹಾಗಾಗಿ ಯಸ್ತ್ವಾತ್ಮ, ತಕ್ಕೆ ಮವತ್ತಿದೆ, ಯಸ್ತ್ವಾತ್ಮ. ಆಮೇಲೆ ರತಿರೇವ, ಯಸ್ತ್ವಾತ್ಮ ರತಿರೇವ ಸ್ಯಾತ್. ಇಲ್ಲಿ ನಿಮ್ಗೆ ಪೂರ್ಣ ಬಿಡಿಸ್ಬೇಕು ಅಂದ್ರೆ 4 ಪದಗಳು ಬರುತ್ತೆ. ಯಹ ತು ಆತ್ಮರತಿಹಿ ಅಂತ ಹೇಳಿ. ಹಾಗಾಗಿ ನೀವು ಅದು ಬಿಡಿಸಿದ್ರೆ ಅದು ಸರಿ ಆಗಲ್ಲ. ಸೊ ಯಸ್ತ್ವಾತ್ಮ ರತಿರೇವ ಯಸ್ತ್ವಾತ್ಮ ರತಿರೇವ ಸ್ಯಾತ್ ವ್ಯಂಜನ ಇದೆ. ಸೊ ಹಾಗಾಗಿ ನೀವು ಅರ್ಧತ್ತ ಹೇಳ್ಬೇಕು. ಆತ್ಮ ತೃಪ್ತಶ್ಚ, ಓಕೆ, ಒಟ್ಟು ಸುಳಿದೆ ರು. ತೃಪ್ತಶ್ಚ ಮಾನವಃ ಆತ್ಮನ್ಯೇವ, ನೋಕೆ ಯಾವತ್ತಿದೆ, ದೊಡ್ಡ ದೀರ್ಘ ಇರೋದ್ರಿಂದ ನೇವ ಚ ಸಂತುಷ್ಟಃ. ಚಕ್ಕೆ ಸ್ವರ ಅ ಕೂಡಿದೆ, ಹಾಗಾಗಿ ವಿಸರ್ಗ ಕೂಡ ಹ ಹೇಳ್ಬೇಕು. ಸಂತುಷ್ಟಃ. ತಸ್ಯ ಕಾರ್ಯಂ ನ ವಿದ್ಯತೆ, ಕಾರ್ಯಂನಲ್ಲಿ ಅನುಸ್ವಾರ ಇದೆ. ಕಾರ್ಯಂ ನ ವಿದ್ಯತೆ, ದೀರ್ಘ ಇದೆ. ತೇ, ಎ ದೀರ್ಘ ಇದೆ, ದೊಡ್ಡ ಎ. ಸೊ ಹಾಗಾಗಿ ತೇ ಹೇಳ್ಬೇಕು. ಇದರ ಒಂದು ಅರ್ಥ ಅಂತ ತಿಳ್ಕೊಂಡ್ ಬಂದ್ರೆ, ಯಸ್ತ್ವಾತ್ಮಾರತಿರೇವ ಸ್ಯಾತ್ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು, ಭಗವಂತ ಯಾವ ಮನುಷ್ಯ ಆತ್ಮದಲ್ಲಿಯೇ ಸಂತೋಷವನ್ನ ಪಡಿತಾನೋ, ಯಸ್ತ್ವಾತ್ಮ ಅಂದ್ರೆ ತನ್ನ ಆತ್ಮದಲ್ಲಿ, ರತಿರೇವ ತನ್ನ ಆತ್ಮದಲ್ಲಿ ಸುಖ ಪಡುವವನು, ಸ್ಯಾತ್ ಅಂತಂದ್ರೆ ಇರುತ್ತಾನೋ, ತನ್ನ ಆತ್ಮದಲ್ಲಿ ಸಂತೋಷ ಪಡುವವನಾಗಿರ್ತಾನೋ. ಆತ್ಮತೃಪ್ತಶ್ಚ ಮಾನವಃ ಅಂದ್ರೆ ಆತ್ಮತೃಪ್ತ ಅಂತ ಮಾನವ ಆತ್ಮತೃಪ್ತಶ್ಚ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನ ಜನ್ಮ ಆತ್ಮ ಸಾಕ್ಷಾತ್ಕಾರದ ಬದುಕಾಗಿರುತ್ತೆ ಅಂತ ಹೇಳ್ತಾ ಇರೋದು. ಆ ಮಾನವ ಯಾವಾಗ್ಲೂ ಆತ್ಮತೃಪ್ತಿಯಲ್ಲಿ ಇರ್ತಾನೆ. ಆತ್ಮನ್ನೇವಚ ಸಂತುಷ್ಟಃ, ಮತ್ತೆ ಅವನೇನಿರ್ತಾನೆ ಆತ್ಮದಲ್ಲಿ ಯಾವಾಗ್ಲೂ ಸಂತುಷ್ಟನಾಗಿರ್ತಾನೆ. ಆತ್ಮ ತೃಪ್ತಿ ಇರುತ್ತೆ, ಆತ್ಮ ಸಂತೋಷದಲ್ಲಿ ಇರುತ್ತೆ. ತಸ್ಯ ಕಾರ್ಯಂನ ವಿದ್ಯತೆ. ಹೀಗೆ ಯಾರು ಆತ್ಮದಲ್ಲಿ ತೃಪ್ತನಾಗಿರ್ತಾನೋ, ಆತ್ಮದಲ್ಲಿ ಸಂತುಷ್ಟನಾಗಿರ್ತಾನೋ, ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಅಂತ. ನ ತಸ್ಯ ಕಾರ್ಯಂ ನ ವಿದ್ಯತೆ.
ಅವನಿಗೆ ಯಾವುದೇ ಕರ್ತವ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಸರಿ ಕೃಷ್ಣ, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಲೀವ್ ಆಗ್ತೇನೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಮಾತಾಜಿ. ಯಾರು ಮಾತಾಜಿ ಮಾತಾಡ್ತಾರೆ? ಸ್ವಯಂ ಪ್ರಭಾ ಮಾತಾಜಿ. ಸರಿ ಮಾತಾಜಿ, ಹೋಗ್ ಬನ್ನಿ. ಸಾರಿ ಮಾತಾಜಿ, ಥ್ಯಾಂಕ್ ಯು. ಇಲ್ಲ ಮಾತಾಜಿ, ಥ್ಯಾಂಕ್ ಯು. ತೋರಿಸ್ಕೊಡಿ. ಟೇಕ್ ಕೇರ್. ಹರೇ ಕೃಷ್ಣ ಮಾತಾಜಿ. ನಾನು ಲೀವ್ ಆಗ್ತೀನಿ, ಊರ್ಗ್ ಹೋಗ್ಬೇಕು. ಸರಿ ಮಾತಾಜಿ, ಹೋಗ್ ಬನ್ನಿ. ನೆಕ್ಸ್ಟ್ ಹೇಳಿ ಯಾರು ಮಾತಾಜಿ? ಹಾ ಮಾತಾಜಿ, ಅವರೇ ಹೇಳ್ತಾರೆ ಅನ್ಕೊಂಡೆ. ಇಲ್ಲ, ಹರೇ ಅವ್ರು ಕೃಷ್ಣ. ಊರಿಗೆ ಉಮಾದೇವಿ ಹೋಗ್ತಾರಂತೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರ್ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ. ಮಾತಾಜಿ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಸುಷ್ಮಾ ಮಾತಾಜಿ. ಹಾ ಇಲ್ಲ ಮಾತಾಜಿ, ಮಾತಾಜಿ ನಮ್ದು ಆಯ್ತು ಮಾತಾಜಿ. ಇಲ್ಲಿ ಒಂದು ಕೀರ್ತನ್ ಇದೆ, ಒಬ್ರು ಪ್ರಭು ಮನೇಲಿ ಹೋಗ್ಬೇಕು ಮಾತಾಜಿ. ನಾವು ನಾನು ಎಂಡ್ ಮಾಡ್ಕೋತೀನಿ ಮಾತಾಜಿ. ಆಯ್ತು ಮಾತಾಜಿ, ಲೀವ್ ಆಗಿ. ಓಕೆ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹಾ ಹೇಳಿ ಮಾತಾಜಿ. ರತಿರೇವ ಸ್ಯಾತ್ ಆತ್ಮ ತೃಪ್ತಶ್ಚ ಮಾನವಃ ಆತ್ಮನೇವಾಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಫಸ್ಟ್ ಲೈನ್ ಹೇಳಿ ಉಮಾ ಮಾತಾಜಿ. ಯಸ್ತ್ವಾತ್ಮ ರತಿರೇವ ಸ್ಯಾತ್. ಸರಿ 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 ಸಾಕು ಸರಿ ಮಾತಾಜಿ, ಧನ್ಯವಾದಗಳು. ನಾದ್ ಕೇಳಿಸ್ಲಿಲ್ಲ ನಿಮ್ದು, ಅದಕ್ಕಾಗಿ ಹೇಳಿ ಅಂತ ಹೇಳ್ದೆ. ಅವ್ರು ಹರೇ ಕೃಷ್ಣ. ಮಾತಾಡ್ತಿದ್ರಲ್ಲ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಾಸಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ತಸ್ತ್ವ ಇದು ಏನ್ ಹೇಳಿದ್ರಿ ಮಾತಾಜಿ ನೀವು? ಫಸ್ಟ್ ಯಸ್ತ್ವಾತ್ಮ ಏನ್ ಹೇಳಿದ್ರಿ ನೀವು? ಯಸ್ಮಾತ್ಮ ರತಿರೇವ. ಇಲ್ಲ, ಯಸ್ತ್ವಾತ್ಮ ಫಸ್ಟ್ ಲೈನ್. ಯಸ್ತ್ವಾತ್ಮ ರತಿರೇವ. ಯಸ್ವಾತ್ಮ ರತಿರೇವ. ಸರಿ, ಯಸ್ತ್ವ ಹೇಳ್ಬೇಕು. ಯಸ್ತ್ವಾತ್ವನೆ. ಹರೇ ಕೃಷ್ಣ. ವೆಂಕಟೇಶ್. ಹರೇ ಕೃಷ್ಣ ಮಾತಾಜಿ. ಹೇಳಿ. ಯಸ್ಯಾತ್ಮ ರತಿರೇವ ಸ್ಯಾತ್ ಆತ್ಮ ತೃಪ್ತಸ್ಯ ಮಾನವಃ ಆತ್ಮನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಮತ್ತೆ ಸರಿನಾ ಮಾತಾಜಿ? ಸರಿ ಹೇಳಿ. ಸರಿ ಹರೇ ಕೃಷ್ಣ. ವಿಮಂಗಲ ಮಾತಾಜಿ. ವಿಮಂಗಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂಕಿತಾ ಡಿಪಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಸ್ತ್ವಾತ್ವಂ ರತಿರೇವ ಸ್ಯಾತ್ ಆತ್ಮ ಆತ್ಮತೃಪ್ತಶ್ಚ ಮಾನವ ಆತ್ಮನೇವಾಶ್ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ನೀವು ಇವತ್ತು ಜಾಯ್ನ್ ಆಗಿರೋದಾ? ಈಗ ಬಂದೆ ಮಾತಾಜಿ. ಅಲ್ಲ, ನೀವು ಪ್ರೀವಿಯಸ್ ಕ್ಲಾಸ್ಗಳಿಗೆ ಜಾಯ್ನ್ ಆಗಿದ್ದೀರಾ? ಆಗಿದ್ದೀನಿ, ಒಂದೊಂದ್ ಬಿಟ್ಟಿದ್ದೀನಿ. ಇದು ಯಸ್ತ್ವಾತ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಹಾ ಇದ್ದೀನಿ. ಯಸ್ತ್ವಾತ್ಮ ಹೇಳಿ. ಯಸ್ತ್ವಾತ್ಮರತಿರೇವ ಸ್ಯಾತ್. ಆತ್ಮ ತೃಪ್ತಶ್ಚ ಮಾನವಃ ವಿಸರ್ಗ ಇದೆ ಅಲ್ಲಿ. ಆತ್ಮ ತೃಪ್ತಶ್ಚ ಮಾನವಃ ಆತ್ಮನೇವಶ್ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ವಿಸರ್ಗ ಅಲ್ಲಿ ವಿಸರ್ಗ 2 0 ಇರುತ್ತೆ ನೋಡಿ.
ಅದು ಹಾ ಅದಕ್ಕೆ ಮಾತಾಜಿ. ವಿಸರ್ಗ ಅಂತ ಕರೀತಾರೆ. ಸೊ ವಿಸರ್ಗಕ್ಕೆ ನಾವು ಉಚ್ಚಾರಣೆ ಇರುತ್ತೆ, ಆ ವಿಸರ್ಗದ ಉಚ್ಚಾರಣೆ ಹ. ಸೊ ಹಾಗಾಗಿ ನಾವು ಯಾವಾಗ ಯಾವಾಗ ಅದು ಬರುತ್ತಲ್ಲ ಎಂಡಿಗೆ, ಅವಾಗ ಹಾ ಸಂತುಷ್ಟ ಅಂತ ಹೇಳ್ಬೇಕು. ಮಧ್ಯದಲ್ಲಿ ಬಂದಾಗ ಸ್ವಲ್ಪ ನಾವು ಹ ಅಂತ ಹೇಳ್ಬೇಕು, ಪೂರ್ಣ ಹೇಳುವಾಗಿಲ್ಲ. ಸರಿ ನೋಡಿ, ಮಾತಾಜಿ. ಅದು ಮುಂದೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಹಾ ಓಕೆ. ಹೇಳಿ, ಅದು ಎರಡು ಮೂರು ಲೈನ್ ಹೇಳಿ, 3-4 ಲೈನ್ ಹೇಳಿ. ಆತ್ಮನೇವ ಆತ್ಮನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಸರಿ, ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯಸ್ತ್ವಾತ್ಮಾ ರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವಃ ಆತ್ಮನೈವಾಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಆಯ್ತು. ನೆಕ್ಸ್ಟ್ ಹೋಗೋಣ ಸರ್. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 18ನೇ ಶ್ಲೋಕ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ ಕಶ್ಚಿದರ್ಥ ವ್ಯಪಾಶ್ರಯಃ. ಇಲ್ಲಿ ನೈವ ತಸ್ಯ, ನಕ್ಕೆ ಐ ಒತ್ತಿರೋದ್ರಿಂದ ನೈವ ತಸ್ಯ, ಕೃತೆ ಕಕ್ಕೆ ಅರ್ಕಾವಳಿ ಇದೆ. ಸೊ ರು ಹೇಳ್ಬೇಕು, ಕೃತೇನಾರ್ಥೋ, ಕೃತೇನಾರ್ಥೋ. ಇಲ್ಲಿ ಬಿಡಿಸಿದಾಗ ಕೃತೇನ ಅರ್ಥನ ಅಂತ ಬರುತ್ತೆ. ಕೃತೇನ ಅರ್ಥ ಸರಳವಾಗಿರೋದ್ರಿಂದ ಕೃತೇನಾರ್ಥೋ ಅಂತ ನೀವು ಹೇಳ್ಬೋದು. ನಾಕೃತೇನೇಹ, ನಾಕೃತೇನೇಹ ಅಂತಂದ್ರೆ ನ ಆಕೃತೇನ ಅಂತ ಕರೀತಾರೆ ಇದಕ್ಕೆ. ನ ಆಕೃತೇನ, ನ ಆಕೃತೇನ ಇಹ ಅಂತ ಕರೀತಾರೆ. ನಾಕೃತೇನೇಹ ಅಂತ ಪೂರ್ಣ ಹೇಳ್ಬೋದು. ಅಲ್ಲಿ ತೇಕೆ ದೀರ್ಘ ಇದೆ, ನೇಕೆ ದೀರ್ಘ ಇದೆ, ಹಾಗಾಗಿ ಎಳಿಬೇಕು. ತೇನೇ ಕಶ್ಚನ. ನ ಚಾಸ್ಯ, ಇದು ನ ಚಾಸ್ಯ ಅಂದ್ರೆ ಚ ಅಸ್ಯ ಚಾಸ್ಯ ಅಂತ ಕರೀತಾರೆ. ನ ಚಾಸ್ಯ ಹಾಗೆ ಹೇಳ್ಬೋದು. ಸರ್ವಭೂತೇಷು, ಭೂ ದೊಡ್ಡ ಭೂ ಇದೆ, ಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ಕಶ್ಚಿದರ್ಥ ವ್ಯಪಾಶ್ರಯದಲ್ಲಿ 3 ಪದಗಳಿದೆ. ಕಶ್ಚಿತ್, ಅರ್ಥ, ವ್ಯಪಾಶ್ರಯಃ. ಸೊ ನೀವು ಕಶ್ಚಿದರ್ಥ ವ್ಯಪಾಶ್ರಯ ಅಂತ ಹೇಳ್ಬೋದು. ಅಂದ್ರೆ ಅರ್ಥ ಆದ್ಮೇಲೆ ಸ್ವಲ್ಪ ನೀವು ಗ್ಯಾಪ್ ಕೊಡ್ಬೋದು, ಕೊಡ್ಲಿಲ್ಲ ಅಂದ್ರೆ ಕೂಡಿಸಿನೂ ಹೇಳ್ಬೋದು. ಕಶ್ಚಿದರ್ಥ ವ್ಯಪಾಶ್ರಯ ಅಂತ. ಅರ್ಥವನ್ನ ನೋಡೋಣ. ನೈವ ತಸ್ಯ ಕೃತೇನಾರ್ಥೋ ಅಂದ್ರೆ ಈ ಒಂದು ಹಿಂದಿನ ಶ್ಲೋಕದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಂತ ವ್ಯಕ್ತಿಯ ಕುರಿತಾಗಿ ಹೇಳಿದ್ರು. ಸೊ ಅಂತತ ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರ್ತಾನೋ ಅವನು ಕೃತೇನಾರ್ಥೋ, ಅಂದ್ರೆ ಕೃತೇನಾರ್ಥೋ ಅಂತಂದ್ರೆ ಈ ನಿಯಮಿತ ಕರ್ತವ್ಯಗಳನ್ನು ಅಂತ. ಅರ್ಥ ಅಂತಂದ್ರೆ ಉದ್ದೇಶ ಅಂತ ಹೇಳಿ. ಸೊ ಇಲ್ಲಿ ಹೇಳುವಂಥದ್ದು ಆ ನಿಯಮಿತ ಕರ್ತವ್ಯಗಳ ಅನುಷ್ಠಾನದಲ್ಲಿ ಅವನಿಗೆ ಯಾವುದೇ ಉದ್ದೇಶ ಇರೋದಿಲ್ಲ. ಹಾಗಾಗಿ ನೈವ ಅಂತ ಫಸ್ಟ್ ಸ್ಟಾರ್ಟಿಂಗ್ ಬಂದಿದೆ. ನ ಏವ ಅಂತ ಅಂದ್ರೆ ನಿಯತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಅವನಿಗೆ ಇರೋದಿಲ್ಲ ಅಂತ. ಆಮೇಲೆ ನಚಾಸ್ಯ ಸರ್ವಭೂತೇಷು, ಸಾರಿ, ನಾಕೃತೇನೇಹ ಕಶ್ಚನ. ನಾಕೃತೇನೇಹ ಕಶ್ಚನ ಅಂದ್ರೆ ಸೊ ಅಂತಹ ಕರ್ಮವನ್ನ ಮಾಡದೆ, ಕೃತಿ ಅಂದ್ರೆ ಏನು? ಕರ್ಮ. ನಾಕೃತೆ, ಆಕೃತೆ ಅಂತ ಕರೀತಾರೆ. ನ ಆಕೃತೆ ಅಂತ. ಆಕೃತೇನೇಹ ಕಶ್ಚನ ಅಂದ್ರೆ ನ ಆಕೃತೇನ ಇಹ ಅಂತ. ಅಂತವನಿಗೆ ಈ ಕರ್ಮ ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣ ಇರುವುದಿಲ್ಲ ಅಂತ. ಕರ್ಮ ಅಂದ್ರೆ ನಾವು ನಿಯಮಿತ ಕರ್ತವ್ಯಗಳು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣ ಇರೋದಿಲ್ಲ. ಅಂದ್ರೆ ನಿನ್ಗೆ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾನು ಇದು ಕಾರಣ ಕೊಡ್ತೇನೆ, ಹಾಗಿಲ್ಲ. ಅವನಿಗೆ ಕಾರಣನೇ ಇರೋದಿಲ್ಲ. ಈಗ ಗೋಪಿಕೆಯರಿಗೆ ಯಾರೆಲ್ಲ ನಿಯಮಿತ ಕರ್ತವ್ಯವನ್ನ ಮಾಡ್ತಾ ಇದ್ರು, ಅವ್ರಿಗೆ ಮಾಡದೇ ಮಾಡ್ಲಿಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳಿ ಅಷ್ಟು ಆ ಭಕ್ತಿಯಲ್ಲಿ ಮುಂದುವರೆದಿದ್ರು ಅಂತ ಅವರು. ಆ ನಿಯಮಿತ ಕರ್ಮಗಳನ್ನ ಅನುಷ್ಠಾನ ಮಾಡ್ಬೇಕನ್ನೋ ಉದ್ದೇಶ ಕೂಡ ಅವರಿಗೆ ಇರ್ಲಿಲ್ಲ. ಯಾರಿಗೆ ಯಾವಾಗ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂತುಷ್ಟನಾಗಿರ್ತಾರೋ ಅವರು, ಮತ್ತೆ ಯಾರು ಆತ್ಮದಲ್ಲಿ ತೃಪ್ತ ಹೊಂದಿರ್ತಾರೋ ಅವರಿಗೆ ಇದು ಇರೋದಿಲ್ಲ. ಆಮೇಲೆ ಕೊನೆಗೆ ಹೇಳುವುದಂಥದ್ದು ನ ಚಾಸ್ಯ ಸರ್ವಭೂತೇಷು. ಹಾಗಾಗಿ ಅಂತ ವ್ಯಕ್ತಿ
ಬೇರೊಬ್ಬ ಜೀವಿಯನ್ನ, ಸರ್ವಭೂತೇಶು ಅಂದ್ರೆ ಎಲ್ಲ ಜೀವಿಗಳಲ್ಲಿಯೂ ಕೂಡ, ಸರ್ವಭೂತೇಶು ಕಶ್ಚಿತ್ ಅರ್ಥ ವ್ಯಪಾಶ್ರಯ, ಬೇರೊಬ್ಬ ಜೀವಿಯನ್ನ ಆ ಅವಲಂಬಿಸ್ಬೇಕು ನಾನು ಅನ್ನೋ ಕಾರಣ ಕೂಡ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ನನಗೆ ಕರ್ಮಗಳನ್ನ ಅನುಷ್ಠಾನ ಉದ್ದೇಶ ಕೂಡ ಇಲ್ಲ, ಮತ್ತೆ ಅದ್ ಮಾಡ್ಲಿಕ್ಕೆ ನನಗೆ ಯಾವ್ದು ಕಾರಣ ಇಲ್ಲ, ಮತ್ತೆ ನಾನು ಅದ್ ಮಾಡ್ಲಿಕ್ಕೆ ಇತರರ ಮೇಲೆ ನಿರ್ಭರ ಆಗ್ಬೇಕು ಅನ್ನೋದು ಕೂಡ ಇಲ್ಲ. ಗೋಪಿಕೆಯರು ನೋಡಿ ಯಾರ ಮೇಲೂ ನಿರ್ಭರ ಇರ್ಲಿಲ್ಲ, ಸ್ವಯಂ ಚಾಲಿತವಾಗಿ ಅವ್ರಿಗೆ ಆ ಒಂದು ಭಗವಂತನ ಮೇಲೆ ಪ್ರೀತಿ ಇತ್ತು. ಅದು ಯಾರು ಅವ್ರಿಗೆ ಹೇಳ್ಕೊಟ್ಟಿಲ್ಲ, ನಿಮ್ಗೆ ಹೀಗಿರ್ಬೇಕು ಹೀಗಿರ್ಬೇಕು ಇದನ್ನ ಪಾಲಿಸಿ ಅಂತ ವೇದಗಳಿಂದ ಯಾವ್ದು ಹೇಳಲಿಲ್ಲ. ಹರೇ ಕೃಷ್ಣ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಶ್ಲೋಕ 18. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚಿನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ. ಇಲ್ಲಿ ಇದು ಕಶ್ಚಿನ ಅಲ್ಲ ಮತ್ತದಿ ಕಶ್ಚನ್ ಅರ್ಥ ಕಶ್ಚನ. ಕಶ್ಚಿದರ್ಥ ವ್ಯಪಾಶ್ರಯಃ ಅದಲ್ಲ, ಎರಡನೇ ಲೈನ್ ಅಲ್ಲಿ ಲಾಸ್ಟ್ ಇದೆ ನೋಡಿ, ಕಶ್ಚನ್. ಅದು ಕಶ್ಚನ ನಾಕೃತೇನೇಹ ಕಶ್ಚಿನ. ಕಶ್ಚಿ ಅಲ್ಲ ಮಾತಾಜಿ, ಕಶ್ಚನ. ಕಶ್ಚನ. ಓ ಸರಿ ಸರಿ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಕಂಟಿನ್ಯೂ ಮಾಡ್ತೀನಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 19ನೇ ಶ್ಲೋಕ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ತಸ್ಮಾದಸಕ್ತಃ, ಇಲ್ಲಿ ವಿಸರ್ಗನ ಪೂರ್ಣ ಹೇಳಂಗಿಲ್ಲ, ತಸ್ಮಾದಸಕ್ತಃ ಹೇಳ್ಬೇಕು. ಸೋಕೆ ಮಾವತ್ತಿರೋದ್ರಿಂದ ಆ ಸ್ವರ ಕೂಡಿರೋದ್ರಿಂದ ತಸ್ಮಾದ್. ತಸ್ಮಾದಸಕ್ತಃ, ತಸ್ಮಾದಸಕ್ತಃ. ಇದನ್ನ ಬಿಡಿಸಿ ಬರೆದಾಗ ತಸ್ಮಾತ್ ಅಸಕ್ತಃ ಅಂತ ಆಗತ್ತೆ. ಅದನ್ನು ಹೇಳ್ಬೋದು ನೀವು, ತಸ್ಮಾತ್ ಅಸಕ್ತಃ ಅಂತೂ ಹೇಳ್ಬೋದು. ಸತತಂ ಅಂದ್ರೆ ತಸ್ಮಾದ್ ಅಸಕ್ತ ಅಂದ್ರೆ ಆದ್ದರಿಂದ, ತಸ್ಮಾತ್ ಅಂದ್ರೆ ಆದ್ದರಿಂದ, ಅಸಕ್ತ ಅಂತಂದ್ರೆ ಆಸಕ್ತಿ ಇಲ್ಲದೆ ಇರುವಂತದ್ದು ಅಂತ. ಸತತಂ ಹೇಗೆ ಇಲ್ಲ, ನಿರಂತರವಾಗಿ ಆಸಕ್ತಿ ಇಲ್ಲದೆ ಇರುವಂತದ್ದು. ಕಾರ್ಯಂ ಕರ್ಮ ಸಮಾಚರ. ಕಾರ್ಯಂ ಅಂದ್ರೆ ಕರ್ತವ್ಯ, ಕರ್ಮ ಅಂತಂದ್ರೆ ನಮ್ಮ ಕರ್ಮಗಳು, ಸಮಾಚಾರ ಅಂದ್ರೆ ಆಚರಿಸುವಂಥದ್ದು. ಹೀಗೆ ಕಾರ್ಯ ಕರ್ಮಗಳಲ್ಲಿ ಆ ಕರ್ಮಗಳ ಆಸಕ್ತಿಯಲ್ಲಿ ಅನಾಸಕ್ತಿ ಇರುವಂತದ್ದು ಅಂತ. ಮುಂದೆ ನೋಡೋಣ, ಅರ್ಥ ಆಮೇಲೆ ಹೇಳ್ತೇನೆ. ಅಸಕ್ತೋ ಹ್ಯಾಚರನ್. ಓಕೆ, ಕರ್ಮ ಹ್ಯಾಚರನ್. ಹ್ಯಾಚರನ್ ಅಂತಂದ್ರೆ ಇಲ್ಲಿ ಬಿಡಿಸಿ ಬರೆದಾಗ ಹಿ ಆಚರನ್ ಅಂತ ಆಗತ್ತೆ. ಖಂಡಿತವಾಗಿ ಆಚರಿಸುವವನು ಅಂತ ಹ್ಯಾಚರನ್. ಕರ್ಮ ಅಂದ್ರೆ ಮತ್ತೆ ಕೆಲಸಗಳು. ಪರಮಾಪ್ನೋತಿ, ಇಲ್ಲಿ 2 ಪದ ಇದೆ, ಪರಮ ಆಪ್ನೋತಿ ಅಂತ. ಸೊ ಹಾಗಾಗಿ ಕೂಡಿದಾಗ ಪರಮಾಪ್ನೋತಿ ಆಗತ್ತೆ. ಕೊನೆಗೆ ಪೂರುಷಃ, ಇಲ್ಲಿ ಪುರುಷ ಇಲ್ಲ, ದೊಡ್ಡ ಪೂ ಇದೆ, ಸಾರಿ ಪಕ್ಕೆ ದೊಡ್ಡ ಊ ಕೂಡಿದೆ, ಹಾಗಾಗಿ ಪೂರುಷಃ
ಹೇಳಿ ಆಗುತ್ತೆ. ಸೊ ಇದ್ರ ಒಂದು ಅರ್ಥ ನೋಡೋದಾದ್ರೆ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ. ತಸ್ಮಾತ್ ಆದ್ದರಿಂದ, ತಸ್ಮಾತ್ ಅಸಕ್ತ ಸತತಂ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ, ಕಾರ್ಯಂ ಕರ್ಮ ಸಮಾಚರನ್ ಕಾರ್ಯಗಳನ್ನ ಕರ್ತವ್ಯವಂತ ಮಾಡ್ಬೇಕು ಅಂತ ಹೇಳ್ತಾನೆ. ಅಸಕ್ತೋ ಹ್ಯಾಚರನ್ ಕರ್ಮ ಹಾಗೆ ಅನಾಸಕ್ತ ಕರ್ಮದಿಂದ ಏನಾಗುತ್ತೆ, ಪರಮಾಪ್ನೋತಿ ಪುರುಷಃ. ಅಸಕ್ತೋ ಹ್ಯಾಚರನ್ ಕರ್ಮ. ಸೊ ಯಾರಿಗೆ ಕರ್ಮ ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮವನ್ನ ಹೊಂದ್ತಾನೆ ಅಂತ. ಅಂದ್ರೆ ಕರ್ಮ ಫಲದಿಂದ ಯಾರಿಗೆ ಆಸಕ್ತಿ ಇರೋದಿಲ್ವೋ ಅಂತವನು ಪರಮಾಪ್ನೋತಿ. ಪರಮಾಪ್ನೋತಿ ಅಂತಂದ್ರೆ ಪರಮ ಅಂತಂದ್ರೆ ಪರಮೋನ್ನತನನ್ನ ಹೊಂದುತ್ತಾನೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಎರಡು ಕಡೆ ನೀವು ಒಂದ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ತಸ್ಮಾದಸಕ್ತ ಅಲ್ಲಿ ಪೂರ್ಣ ವಿಸರ್ಗದ ಹ ಹೇಳಂಗಿಲ್ಲ, ಎಂಡಿಗೆ ಇದ್ರೆ ಮಾತ್ರ ಹೇಳೋದು. ಇದು ಈಗ ಜಾಯ್ನ್ ಆಗಿದ್ದೀರಾ ನೀವು? ನಿಮ್ಮ ಹೆಸರೇನು? ಭೂಮಿಕಾ ಮಾತಾಜಿ. ಭೂಮಿಕಾನ? ಹಾ, ಓಕೆ. ನಿಮ್ಗೆ ತಸ್ಮಾದಸಕ್ತ ಸೊ ಸ್ವಲ್ಪ ಹೇಳ್ಬೇಕು. ಸತತಂ ಮತ್ತೆ ಇಲ್ಲಿ ಅಸಕ್ತೋ ಇದೆ, ಆಸಕ್ತೋ ಇಲ್ಲ. ಅಸಕ್ತೋ ಒಂದು ಇದ್ ಮಾಡ್ಕೊಳ್ಳಿ. ಸರಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಬಿ ಎಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕಾರ್ಯ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತಾ ಮಾತಾಜಿ? ಆಯ್ತು. ಹರೇ ಕೃಷ್ಣ. ಓಕೆ ಮಾ. ಇದ್ರಲ್ಲಿ ಏನ್ರ ಡೌಟ್ಸ್ ಇದ್ರೆ ಆಮೇಲೆ ಡಿಸ್ಕಸ್ ಮಾಡೋಣ.
ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3ರ 20ನೇ ಶ್ಲೋಕ. ಕರ್ಮಣ್ಣೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕರ್ಮಣ್ಣೈವ ನ ಕೈ ಒತ್ತಿದೆ, ಸೊಣ್ಣೈವ ಹಿ ಸಂಸಿದ್ಧಿಂ, ತಕ್ಕೆ ದೊಡ್ಡ ಒತ್ತಿದೆ, ಥಿ ಆಗತ್ತೆ, ಮತ್ತೆ ಅನುಸ್ವಾರ ಇದೆ. ಸಂಸಿದ್ಧಿಂ ಅಸ್ಥಿತ, ತಕ್ಕೆ ದೊಡ್ಡ ಒತ್ತಿದೆ, ಸೊ ಹಾಗಾಗಿ ದೊಡ್ಡ ಆಸ್ಥಿತ. ಜನಕಾದಯ ಯ ಮತ್ತೆ ವಿಸರ್ಗ ಇದೆ, ಯಕ್ಕೆ ಅಲ್ಲಿರುವಂಥದ್ದು ಸ್ವರ ಸೊ ಹಾಗಾಗಿ ಹ ಕೂಡ ಸ್ವರ ಹಾಗೆ ಬರುತ್ತೆ. ಲೋಕ ಸಂಗ್ರಹ ಮೇವಾಪಿ, ಲೋಕ ಸಂಗ್ರಹ ಮೇವಾಪಿ ಅಂತಂದ್ರೆ ಇದು ಜನಸಾಮಾನ್ಯರು ಅಂತ, ಲೋಕದ ಜನರು ಅಂತ ಹೇಳಿ. ಆಮೇಲೆ ಏವ ಅಪಿ ಅಂತ ಬರುತ್ತೆ, 3 ಶಬ್ದಗಳು ಬರುತ್ತೆ, ಲೋಕ ಸಂಗ್ರಹ ಏವ ಅಪಿ ಅಂತ. ಸೊ ನೀವು ಕೂಡಿ ಹೇಳಿದ್ನ ಲೋಕ ಸಂಗ್ರಹ ಮೇವಾಪಿ ಅಥವಾ ಲೋಕ ಸಂಗ್ರಹ ಏವ ಅಪಿ ಕೂಡ ಹೇಳ್ಬೋದು. ಸಂಪಶ್ಯನ್, ಇಲ್ಲಿ ನ ವ್ಯಂಜನ ಇದೆ, ಸೊ ಪೂರ್ಣವಾಗಿ ಹೇಳ್ಬೇಡಿ. ಸಂಪಶ್ಯನ್, ಶ ದೊಡ್ಡ ಸ ಹೇಳ್ಬೇಡಿ, ಶ ಅಲ್ಲ ಶ. ಸಂಪಶ್ಯನ್ ಕರ್ತುಂ ಅರ್ಹಸಿ, ಕರ್ತುಂ ಅರ್ಹಸಿ 2 ಪದ ಇದೆ, ವರ್ತಿಸಲು ಅರ್ಹನಾಗಿರ್ತೀಯ ಅಂತ. ಸೊ ಕರ್ತುಂ ಅರ್ಹಸಿ, ಇಲ್ಲಿ ಮ ಆದ್ಮೇಲೆ ನೀವು ಹಚ್ಚಬಹುದು, ಅರ್ಹಸಿ ಅಂತ, ಅಥವಾ ಮುಕ್ಕೂಡಿ ಹೇಳ್ಬೋದು ಕರ್ತುಂ ಅರ್ಹಸಿ ಅಂತ. ಇದರ ಅನುವಾದ ನೋಡೋದಾದ್ರೆ ಕರ್ಮಣ್ಣೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ. ಇಲ್ಲಿ ಕರ್ಮಣ್ಣೇವ ಹಿ ಸಂಸಿದ್ಧಿಂ, ಕೇವಲ ಕರ್ಮಗಳನ್ನ ಮಾಡೋದ್ರಿಂದ ಪರಿಪೂರ್ಣತೆಯನ್ನ ಪಡೆದ್ರು ಅಂತ ಹೇಳ್ತಾರೆ. ಯಾರು? ಆಸ್ಥಿತಾ ಜನಕಾದಯಃ, ಯಾರು ಪಡೆದ್ರು? ಜನಕಾದಿಗಳು ಪಡೆದ್ರು ಅಂತ. ಜನಕಾದಿ ಅಂತ ಯಾಕೆ ಹೇಳ್ತಾರೆ? ಜನಕ ಆದಯ ಅಂತ ಹೇಳ್ತಾರೆ. ಜನಕಾದಯ, ಜನಕ ಆದಯ ಅಂತಂದ್ರೆ ಜನಕರು ಮತ್ತೆ ಇತರ ರಾಜರು ಅಂತ. ಏನು? ಕರ್ಮಣ್ಣೈವ ಹಿ ಸಂಸಿದ್ಧಿ, ಕೇವಲ ನಿಯಮಿತ ಕರ್ಮಗಳನ್ನ ಮಾಡುವುದರಿಂದ ಪರಿಪೂರ್ಣತೆಯನ್ನ ಪಡೆದ್ರು. ಯಾರು? ಜನಕ ಮತ್ತು ಇತರ ರಾಜರು. ಹಾಗೇನೆ ನೀನು ಕೂಡ ಲೋಕ ಸಂಗ್ರಹ ಮೇವಾಪಿ, ಅಂದ್ರೆ ನೀನು ಕೂಡ ಜನಸಾಮಾನ್ಯರಿಗೆ ಇದನ್ನ ನಿಯತ ಕರ್ಮಗಳನ್ನ ತಿಳಿಸೋದಕ್ಕಾಗಿ ಸಂಪಶ್ಯನ್ ಕರ್ತುಮರ್ಹಸಿ, ಸೊ ನೀನು ಕೂಡ ನಿನ್ನ ಕೆಲಸಗಳನ್ನ ಮಾಡು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅವರು ಮಾಡಿದ್ರು, ಹಾಗಾಗಿ ನೀನು ಕೂಡ ಮಾಡು ಅರ್ಜುನ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ಹರೇ ಕೃಷ್ಣ. ರವಿಕುಮಾರ್ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕರ್ಮಣೈವ ಸಂಸಿದ್ಧಿಂ ಆಸ್ಥಿತ ಜನಕಾದಯಃ ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಾಗ್ಲೇ ನನ್ ಕರೆದ್ರಿ ಮಾತಾಜಿ, ನನ್ ಮಾತ್ರೆ ನುಂಗೋದಕ್ ಹೋಗಿದ್ದೆ ಮಾತಾಜಿ. ಹೋದ್ಲ ಆಯ್ತು ಮಾತಾಜಿ? ಹೇಳಿ. ಕರ್ಮಣ್ಯೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಕೇಳ್ತಾ ಇಲ್ಲ ಏನು? ಮಾತಾಜಿ. ಶ್ಲೋಕ 20. ಕರ್ಮಣ್ಯೇವ ಹಿ ಸಂಸಿದ್ಧಿಂ ಸ್ಥಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ನ ಕರ್ತುಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವಂದೇ ಮಾತಾಜಿ.
हरे कृष्ण माता जी। कर्मण्येव हि संसिद्धि अस्तिता जनकादयः लोकसङ्ग्रहमेवापि सम्पश्यन् कर्तुमर्हसि। हरे कृष्ण माता जी। ನೆಕ್ಸ್ಟ್ ಹೋಗೋಣ ಮಾತಾಜಿ. ಸೊ ಲಾಸ್ಟ್ ಒಂದು ಶ್ಲೋಕ ಮಾಡೋಣ, ಆಮೇಲೆ ಎಲ್ರು ಉಳ್ದವ್ರಿಗೆ ಹೇಳಿಸಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಲೀವ್ ಆಗ್ಬೋದು ಮಾತಾಜಿ, ಇನ್ನೊಂದು ಕ್ಲಾಸ್ ಇದೆ. ಸರಿ ಸರಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದಾಚರತಿ ಅಂದ್ರೆ ಯತ್ ಯತ್ ಆಚರತಿ, ಹೌದಾ, ಯಾವ್ದೆಲ್ಲ ಮಾಡ್ತಾನೋ ಅಂತ. ಶ್ರೇಷ್ಠ ತತ್ತ ದೇವೇತರೋ, ತತ್ತ ದೇವೇತರೋ ಅಂದ್ರೆ ತತ್ ತತ್ ಏವ ಇತರಃ ಅಂತ ಹೇಳಿ ಕರೀತಾರೆ. ತತ್ ತತ್ ಏವ ಇತರಃ ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ. ಯತ ವ್ಯಂಜನ ಇದೆ, ಸಯತ್, ಸಯತ ಅನ್ನಂಗಿಲ್ಲ, ಯತ್ ಸಯತ್ ಪ್ರಮಾಣಂ ಕುರುತೆ ದೀರ್ಘ ಇದೆ, ಲೋಕ ದೊಡ್ಡ ಓ ಇದೆ, ಮುಂದೆ ದೀರ್ಘ ಇದೆ, ಲೋಕ ತದನುವರ್ತತೆ. ಸೊ ಇಲ್ಲಿ ನೀವು ಬಿಡಿಸ್ಬಹುದು. ಇಲ್ಲಿ 3 ಪದಗಳಾಗತ್ತೆ, ಮ್ಯೂಟ್ ಮಾಡ್ಕೊಳ್ಳಿ. ಲೋಕ ಲೋಕ ತತ್ ಅನುವರ್ತತೆ ಅಂತ ಕರೀತಾರೆ. ಹಾಗಾಗಿ ಲೋಕಸ್ತದನುವರ್ತತೆ. ಸೊ ನೀವು ಲೋಕ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಯಾರು ನೋಡಿ. ಲೋಕಸ್ತದನುವರ್ತತೆ ನೀವು ಪೂರ್ಣ ಹೇಳ್ಬೋದು, ಅಥವಾ ಲೋಕ ತತ್ ಅನುವರ್ತತೆ, ಲೋಕಸ್ತದನುವರ್ತತೆ ಅಂತ ಹೇಳ್ಬೋದು. ಹಚ್ಚಬಹುದು ಅಲ್ಲಿ. ಇದರ ಅರ್ಥ ಯದ್ಯದಾಚರತಿ ಶ್ರೇಷ್ಠ ಅಂದ್ರೆ ಶ್ರೇಷ್ಠನಾದವನು ಹೇಗೆಲ್ಲ ಆಚರಣೆಯನ್ನ ಮಾಡ್ತಾನೋ ಅದೇ ಮುಂದೆ ತತ್ತ ದೇವೇತರೋ ಜನಃ. ಸೊ ಶ್ರೇಷ್ಠ ಜನರು ಹೇಗೆಲ್ಲ ಆಚರಿಸ್ತಾರೋ ಹಾಗೇನೆ ಜನಸಾಮಾನ್ಯರು ಕೂಡ ಆಚರಿಸ್ತಾರೆ. 2 ಲೈನಲ್ಲಿ. ಆಮೇಲೆ ಸಯತ್ ಪ್ರಮಾಣಂ ಕುರುತ್ತೆ. ಹೀಗೆ ಆ ಶ್ರೇಷ್ಠನಾದವನು ನಡೆದಿರೋದು ತನ್ನ ಕಾರ್ಯಗಳಿಂದ ಪ್ರಮಾಣವನ್ನಾಗಿ ಮಾಡ್ತಾನೆ. ಪ್ರಮಾಣ ಅಂದ್ರೆ ನಾನು ಹೀಗೆ ನಡೀತಾ ಇದ್ದೇನೆ, ಅದೊಂದು ಪ್ರಮಾಣ ಅಲ್ಲ ನಮ್ಗೆ. ಅನುಸರಿಸ್ತಾ ಇದ್ದೇವೆ ಅಂತಂದ್ರೆ ಅದೊಂದು ಪ್ರಮಾಣ. ಪ್ರಮಾಣ ಮಾಡ್ತಾನೆ. ಪ್ರಮಾಣ ಅಂದ್ರೆ ವಚನ ಅಲ್ಲ. ಸೊ ಪ್ರಮಾಣವನ್ನಾಗಿ ಮಾಡ್ತಾನೆ. ಅಂದ್ರೆ ನಾ ಈ ತರ ನಡ್ಕೊಳ್ತೇನೆ, ನೀವು ಈ ತರ ನಡೀರಿ ಅನ್ನುವಂಥ ಒಂದು ಪ್ರಮಾಣವನ್ನ ಕೊಡುವಂಥದ್ದು ಅಂತ. ನಿದರ್ಶನ. ಇದೊಂದು ಪ್ರಮಾಣ ಅಂದ್ರೆ ನಿದರ್ಶನವನ್ನ ಕೊಡುವಂಥದ್ದು. ಮತ್ತೆ ಲೋಕಸ್ತದನುವರ್ತತೆ. ಸೊ ಹಾಗೆ ಇವನು ನಿದರ್ಶನ ಆಗಿರೋದ್ರಿಂದ ಲೋಕವೂ ಕೂಡ ಲೋಕಸ್ತದನುವರ್ತತೆ, ಲೋಕವೂ ಕೂಡ ಹಾಗೇ ನಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ, ಉಳ್ದವ್ರಿಗೆ ಹೇಳಿಸಿ ಬಿಡಿ. ಮತ್ತೆ ಹರೇ ಕೃಷ್ಣ. ವಂಜ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವತರೋ ಜನಃ ಸಂಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಸಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಃ ತತ್ತ ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಃ ತತ್ತ ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ ಮಾತಾಜಿ.
ಧನ್ಯವಾದ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ ದೀಕ್ಷಾ ಮಾತಾಜಿ? ಮಾತಾಜಿ ಈಗ ಆಯ್ತು ಮಾತಾಜಿ. ಹರೇ ಆಯ್ತಾ ಕೃಷ್ಣ. ಮಾತಾಜಿ? ಸರಿ ಸರಿ ಮೀಟಿಂಗ್ ಮಾತಾಜಿ ಮಧು ವೆಂಕಟೇಶ್ ಆಗಿತ್ತು ಮಾತಾಜಿ, ಅಲ್ಲಿಂದ ಹೇಳ್ಬೇಕಾಗಿತ್ತು. ಮಧು ವೆಂಕಟೇಶ್ ಆಗಿತ್ತ? ಅಲ್ಲಿಂದ ಹೇಳ್ಬೇಕಿತ್ತು, ನೀವು ಮುಂದಕ್ಕೆ ಹೋದ್ರಿ, ವೀಗ್ ಹೋಗ್ಬಿಟ್ರಿ ಒಂದೇ ಸಲ. ಹೇಳಿದ್ದೆ ಮಾತಾಜಿ ನಾನು. ಟೀಕ್ ಹೇಳಿ ಈಗ ಹೇಳಿ. ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸಹತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹರೇ ಕೃಷ್ಣ ಮಾತಾಜಿ, ನಾನು ಹೇಳ ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ BH ಮಾತಾಜಿ ಹೇಳಿದ್ರ? ನಾನೇ ಹೇಳಿದ್ ಮಾತಾಜಿ ಇವಾಗ. ಹಾ ಸರಿ. ಮಂಜುಳಾ ಮಾತಾಜಿ ಹೇಳಿರಿ? ಹೇಳ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಹೇಳಿ ಮಾತಾಜಿ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಮಾತಾಜಿ ನನ್ನ ಹೆಸರು ಹೇಳಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಹೇಳಿ. ಯದ್ಯಾದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಧನ್ಯವಾದ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಯಾರಿಗೆ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಸುಮಂಗಲ ಮಾತಾಜಿ. ಯಾರಿಗೆ ಪ್ರಶ್ನೆ ಇದೆಯಾ? ಪ್ರಶ್ನೆಗಳಿಲ್ಲ ಅಂದ್ರೆ ಮೀಟಿಂಗ್ ಎಂಡ್ ಮಾಡೋಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ನಾಳೆಗೆ ಭೇಟಿಯಾಗೋಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.